ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿರ್ದು ಜಿಲ್ಲಾ ಆರೋಗ್ಯ ಕಾರ್ಯಕರ್ತರಿಗೆ 1,000 ಆಹಾರ ಕಿಟ್ಗಳನ್ನು ಒದಗಾದೇರು. ಅಂಚನೆ ಕುಡ್ಲ MCF ವತಿರ್ದು ಜಿಲ್ಲಾ ಛಾಯಾಗ್ರಾಹಕರ ಸಂಘಕ್ಕೆ 1,000 ಆಹಾರ ಕಿಟ್ಗಳನ್ನು ಒದಗಾದೇರು. ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರ್ಲು ಇನ್ನತ ವಿತರಣೆಗೆ ಸೋಮವಾರ ಕಾಂಡ ಕುಡ್ಲ ಸಂಸದರ ಕಚೇರಿಯಲ್ಲಿ ಚಾಲನೆ ಕೊರಿಯರು. ಕೊರೋನಾ ಸಂಕಷ್ಟದ ಪೊರ್ತುಡು ಏರ್ಲ ಬಂಜಿಗಿಜ್ಜಂದೆ ಆಯರ ಬಲ್ಲಿ ಪಂಡದು ಸರ್ಕಾರದ ಸಂಕಲ್ಪ. ಇದಕ್ಕೆ ಬೇತೆ ಬೇತೆ ಸಂಸ್ಥೆಗಳ ಮೂಲಕ ಅಲ್ಪ ಆಹಾರ ಕಿಟ್ಲೆಯನ್ನು ವಿತರಣೆ ಕಾರ್ಯಕ್ರಮಲ್ಲ ಮಂತಂದುಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ವತಿರ್ದು ಜಿಲ್ಲಾ ಆರೋಗ್ಯ ಕಾರ್ಯಕರ್ತರಿಗೆ ಅಂಚನೆ MCF ಜಿಲ್ಲಾ ಛಾಯಾಗ್ರಾಹಕರಿಗೆ ತಲಾ 1,000 ಆಹಾರ ಕಿಟ್ಲೆಯನ್ನು ಒದಗಾದು ಮಲ್ಲ ಸಹಾಯ ಮಂತದೇರು. ಮಾತೆರ್ನಲ ಸಹಕಾರ ಕೊರೋನಾವನ್ನು ಸಮರ್ಥವಾದ ಎದುರಿಸಾಕ ಪಂಡದು ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರ್ಲು ತೆರಿಪಾಯರು. ಇವತ್ತು 1,000 ಕಿಟ್ಗಳನ್ನು ತೀರ್ಮಾನ ಮಾಡಿದ್ದಾರೆ. ಬೇಡಿಕೆಯೂ ಜಾಸ್ತಿ ಇದೆ. ನಾನು ಇಡೀ ಜಿಲ್ಲಾಡಳಿತ ಪರವಾಗಿ MCF ಸಂಸ್ಥೆಗೆ ನಾನು ಕೃತಜ್ಞತೆ ಮಾಡಿದ್ದೇನೆ ಮತ್ತು ನಮ್ಮ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ನಮ್ಮ ಆರೋಗ್ಯ ಸಹಾಯಕರಿಗೆ, ಆಶಾ ಕಾರ್ಯಕರ್ತರಿಗೆ ಮತ್ತು ಅವರಿಗೆ ಸುಮಾರು 1,000 ಕಿಟ್ಗಳನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಇಡೀ ಜಿಲ್ಲೆಯಲ್ಲಿ ಯಾರ್ಯಾರು ಬಡವರಿದ್ದಾರೆ, ದೊಡ್ಡವರಿದ್ದಾರೆ, ಆರ್ಥಿಕವಾಗಿ ಕಷ್ಟದಲ್ಲಿದ್ದಾರೆ ಅವರೆಲ್ಲ ಬಹುತೇಕ ಎಲ್ಲ ವೃತ್ತಿಯನ್ನು ಗುರುತಿಸಿ ಈ ಹಸಿವಿನ ವಾತಾವರಣ ನಿರ್ಮಾಣ ಆಗಬಾರ್ದು ಮತ್ತು ಎಲ್ಲರಿಗೆ ಆತ್ಮಸ್ಥೈರ್ಯ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ಇಂಥ ಕಾರ್ಯಕ್ರಮ ನಡೆಸಿದ್ದಾರೆ. ಆಹಾರ ಸಾಮಗ್ರಿಗಳನ್ನು ಸರ್ವೈವ್ ಮಾಡುವ ಮೂಲಕ ಈ ಕೊರೋನಾವನ್ನು ನಿಯಂತ್ರಣ ಮಾಡಲಿಕ್ಕೆ ಮತ್ತು ಆ ಕೊರೋನಾದ ಬಾಧೆಯಿಂದ ಜನಸಾಮಾನ್ಯರು ಒಂದು ಸೆಳೆದದ್ದು ನಿಲ್ಲಕ್ಕೆ ಬೇಕಾದಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತ ನನಗೆ ಅನಿಸುತ್ತೆ. ಇಡೀ ಜಿಲ್ಲೆ ಒಂದಾಗಿ ಒಟ್ಟಾಗಿ ಕೊರೋನಾ ವಿರುದ್ಧ ಮತ್ತು ಕೊರೋನಾದಂಥ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಮ್ಮ ಜಿಲ್ಲೆಗೆ ಇದರಿಂದ ಶಕ್ತಿ ಬಂದಿದೆ ಅಂತ ನಾನು ಅಂದ್ಕೊಂಡು MCFನವರಿಗೆ ಮತ್ತು ನಮ್ಮ ಧರ್ಮಸ್ಥಳದ ಗ್ರಾಮೀಣ ಸಂಸ್ಥೆಗಳಿಗೆ ನೀಡುತ್ತಾ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಬೊಕ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ಮೋಕಲ್ನ ಕೇಳಿಕೆ ಮೇರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪೂಜ್ಯ ಕಾವಂದೇರು ಜಿಲ್ಲಾ ಆರೋಗ್ಯ ಕಾರ್ಯಕರ್ತರಿಗೆ 1,000 ಆಹಾರ ಕಿಟ್ಲೆಯನ್ನು ಒದಗಾದೇರು. ಒಟ್ಟಾರೆಯಾದ ಸುಮಾರು 5 ಲಕ್ಷದ ಹೆಚ್ಚ ಆಹಾರ ಕಿಟ್, ಆಹಾರ ಸಾಮಗ್ರಿಗಳು ಅಂಚನೆ ಔಷಧ ಸಾಮಗ್ರಿಗಳನ್ನು ಶ್ರೀ ಕ್ಷೇತ್ರದ ಕೊರತೆರು ಬಂಡದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ಕುಡ್ಲ ವಲಯ ಯೋಜನಾಧಿಕಾರಿ ಶ್ರೀ ಉಮರಬ್ಬ ಪ್ರಾಸ್ತಾವಿಕವಾದ ತೆರಿಪಾಯರು. ಕರ್ನಾಟಕ ರಾಜ್ಯಾದ್ಯಂತ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡೋದ್ರ ಮುಖಾಂತರ ಜನರಲ್ಲಿ ಆರ್ಥಿಕ ಮತ್ತು ಸ್ವಾವಲಂಬಿಯ ಒಂದು ಉದ್ದೇಶಕ್ಕೋಸ್ಕರ ಎಲ್ಲ ಬಡ ಜನರ ಮತ್ತು ಮಧ್ಯಮ ವರ್ಗದ ಜನರನ್ನು ಸೇರಿಸುವುದರ ಮುಖಾಂತರ ಅವರ ಸಾಮಾಜಿಕ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಪರಮ ಪೂಜ್ಯ ಕಾವಂದರು ಈಗಾಗಲೇ ಮಾಡಿದ್ದಾರೆ. ಈ ಸಲ ಕೋವಿಡ್-19 ಕೊರೋನಾ ಕಾಯಿಲೆಯಿಂದಾಗಿ ಬಹಳಷ್ಟು ಜನ ಇಡೀ ರಾಜ್ಯದಲ್ಲಿ ತತ್ತರಿಸಿದಂಥ ಸಂದರ್ಭದಲ್ಲಿ ಸುಮಾರು 50 ಲಕ್ಷಕ್ಕೂ ಮಿಕ್ಕಿದ ಆಹಾರ ಕಿಟ್ಗಳನ್ನು, ಅದೇ ರೀತಿ ಔಷಧಿ ಕಿಟ್ಗಳನ್ನು, ಅದೇ ರೀತಿ ಯಾರು ವಲಸೆ ಕಾರ್ಮಿಕರಿದ್ದಾರೆ ಅವರಿಗೆ ಬೇಕಾದಂಥ ಆಹಾರವನ್ನು ತಯಾರಿ ಮಾಡಿಸಿಕೊಂಡು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೇವೆ.
ಅದೇ ರೀತಿ ನಮ್ಮ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷರ ಒಂದು ಬೇಡಿಕೆ ಪ್ರಕಾರ ಇವತ್ತು ಆರೋಗ್ಯ ಕಾರ್ಯಕರ್ತರಿಗೆ ಸುಮಾರು 1,000 ಕಿಟ್ಟನ್ನು ಪೂಜ್ಯರು ಮತ್ತು ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು ಮಂಜೂರಾತು ಮಾಡಿದ್ದಾರೆ. ಆ ಒಂದು ವಿತರಣಾ ಕಾರ್ಯಕ್ರಮವನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾರೆ. ಅದೇ ರೀತಿ ಗೌರವಾನ್ವಿತ ಈ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಮಂಗಳೂರು ಲೋಕಸಭಾ ಕ್ಷೇತ್ರದ ನಮ್ಮ ಸದಸ್ಯರು ಆದಂತಹ ಗೌರವಾನ್ವಿತ ರಾಜ್ಯಾಧ್ಯಕ್ಷರು ಆದಂತಹ ನಳಿನ್ ಕುಮಾರ್ ಕಟೀಲ್ ಸರ್ ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಯೋಜನೆದ ನಿರ್ದೇಶಕರು ಶ್ರೀ ಸತೀಶ್ ಶೆಟ್ಟಿ ಪಾತೆರೊಂದು ಜಿಲ್ಲಾ ಉಸ್ತುವಾರಿ ಸಚಿವರನ ವಿನಂತಿದ ಮೇರೆಗೆ ಜಿಲ್ಲಾ ಆರೋಗ್ಯ ಕಾರ್ಯಕರ್ತರಿಗೆ 1,000 ಆಹಾರ ಕಿಟ್ಲೆರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆರು ಒದಗಾದೇರು ಪಂಡದು ಶ್ರೀ ಕ್ಷೇತ್ರದ ವತಿರ್ದು ನಡಪಾಯನ ಕಿಟ್ ವಿತರಣೆ ಔಷಧಿ ವಿತರಣದ ಬಗೆಟು ಫಲಭು ಕೊರಿಯರು. ಕೋವಿಡ್-19 ಅನ್ನುವಂಥ ಒಂದು ವೈರಸ್ನಿಂದಾಗಿ ತತ್ತರಿಸುವಂಥ ಸಂದರ್ಭದಲ್ಲಿ ಈ ಲಾಕ್ಡೌನ್ನಿಂದಾಗಿ ಬಹಳಷ್ಟು ಸಮಸ್ಯೆಯನ್ನು ಇಡೀ ದೇಶದ ಜನ ಎದುರಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮನವಿ ಮೇರೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿ ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ನಮ್ಮ ಕೊರೋನಾ ವಾರಿಯರ್ಸ್ ಅಂದರೆ ಇವತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ನ ಎಲ್ಲ ಸಿಬ್ಬಂದಿಗಳಿಗೆ ಸುಮಾರು 1,000 ಕಿಟ್ಗಳನ್ನು ಧರ್ಮಸ್ಥಳದಿಂದ ಮಂಜೂರಾತಿಯನ್ನು ಮಾಡಿ ಇವತ್ತು ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಈಗಾಗಲೇ ವಿತರಣೆಯಾಗಿದೆ. ಹಾಗಾಗಿ ಎಲ್ಲರ ನೆರವಿದ್ದಾಗ ಮಾತ್ರ ಇವತ್ತು ಸದೃಢ ದೇಶವನ್ನು ಕಟ್ಟಲು ಸಾಧ್ಯ ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಪೂಜ್ಯ ಧರ್ಮಾಧಿಕಾರಿಯವರು ಇಡೀ ರಾಜ್ಯದಾದ್ಯಂತ ಸುಮಾರು 50,000 ಕಿಟ್ಗಳನ್ನು ಹಾಗೂ ಔಷಧಿ ಉಪಕರಣಗಳನ್ನು ಕೊಡುವಂಥ ಕೆಲಸಗಳನ್ನು ಇವತ್ತು ಕಳೆದ 1.5 ತಿಂಗಳಿಂದ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವತ್ತು ಉಪಸ್ಥಿತಿರುವಂಥ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರಲ್ಲಿ ವಿನಂತಿ, ಆದಷ್ಟು ಬೇಗ ನಮ್ಮ ಈ ರಾಜ್ಯಕ್ಕೆ ದೇಶಕ್ಕೆ ಅಂಟಿಸಿರುವಂಥ ಈ ಕೊರೋನಾ ಅನ್ನುವಂಥ ಮಹಾಮಾರಿ ಕಾಯಿಲೆ ದೂರವಾಗುವಲ್ಲಿ ಮಂಜುನಾಥ ಸ್ವಾಮಿ ನಮಗೆ ಅನುಗ್ರಹಿಸಲಿ. ಹೆಲ್ತ್ ಡಿಪಾರ್ಟ್ಮೆಂಟಿನ ಎಲ್ಲ ಸಿಬ್ಬಂದಿಗಳು ಅವರ ಜೀವದ ಹಂಗನ್ನು ತೊರೆದು ಇವತ್ತು ಈ ರೋಗಿಗಳೊಟ್ಟಿಗೆ ಹೋರಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಅವರ ಕುಟುಂಬಕ್ಕೂ ಕೂಡ ಆ ಕ್ಷೇತ್ರದ ಮಂಜುನಾಥ ಸ್ವಾಮಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನಷ್ಟು ಜನರ ಸೇವೆಯನ್ನು ಮಾಡುವಂಥ ಶಕ್ತಿ ಅವರಿಗೆ ಭಗವಂತ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತೇನು ಕಿಂಚಿತ್ತು ಒಂದು ಸಣ್ಣ ಪ್ರಮಾಣದ ಕಿಟ್ಟನ್ನು ಧರ್ಮಸ್ಥಳದ ಮೂಲಕ ಆ ಸಿಬ್ಬಂದಿಗಳಿಗೆ ಕೊಡ್ತಾ ಇದ್ದಾರೆ. ಅದನ್ನು ಪ್ರೀತಿಯಿಂದ ಸ್ವೀಕರಿಸಿ ತನ್ನ ದೈನಂದಿನ ಜೀವನಕ್ಕೆ ಅದನ್ನು ಉಪಯೋಗಿಸಿಕೊಳ್ಳಿಕ್ಕೆ ಸಹಕಾರಿಯಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿ. ತಂಕ್ಲೆಗ್ ಆಹಾರ ಕಿಟ್ಟು ಒದಗಾಯನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಕಾವಂದೆರೆಗೆ ಬೊಕ್ಕ ಸಹಕಾರ ಕೊರನ ಮಾತೆರೆಗಳ ಅಭಿನಂದನೆಯನ್ನು ಪಡೆದು ಇಲಾಖೆದ ವತಿರ್ದು ಶ್ರೀ ರಮೇಶ್ ಅಭಿನಂದನೆ ಸಂದಾಯರು. ನಮಸ್ಕಾರ. ಈಗ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಇವರೆಲ್ಲರ ಒಗ್ಗಟ್ಟಿನಿಂದ ನಮಗೆ ಒಂದು ಕಿಟ್ ವಿತರಣೆ ಮಾಡಿ ಆಗಿದೆ ಆಲ್ರೆಡಿ. ಇವರೆಲ್ಲರಿಗೂ ನಮ್ಮ ಎಲ್ಲ ಇಲಾಖೆ ಪರವಾಗಿ ಹಾಗೂ ನಮ್ಮ ಗುತ್ತಿಗೆ ಆಧಾರದ ನೌಕರರು ಏನು ಈಗ ನಾವಿಲ್ಲಿ ಸೇರಿದ್ದೀವಿ, ಸಾಧಾರಣ 1,000 ನೌಕರರಿದ್ದೀವಿ ಗುತ್ತಿಗೆ ಆಧಾರದಲ್ಲಿ ದುಡಿತಾ ಇರುವಂಥವರು, ಇವರೆಲ್ಲರ ಪರವಾಗಿ ಧನ್ಯವಾದಗಳು ತಮಗೆಲ್ಲರಿಗೂ. ಸ್ವಾಗತ ಮಲ್ತದ ಪಾತೆರ್ನ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು ಶ್ರೀ ಸತೀಶ್ ಕುಂಪಲ ತಂಕಲ್ನ ಕೇಳಿಕೆ ಮೇರೆಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೊಕ್ಕ MCF ದಕ್ಕಲು ಆರೋಗ್ಯ ಇಲಾಖೆಗೆ 1,000 ಆಹಾರ ಕಿಟ್ ಬೊಕ್ಕ ಜಿಲ್ಲಾ ಛಾಯಾಗ್ರಾಹಕರ ಸಂಘಕ್ಕೆ 1,000 ಆಹಾರ ಕಿಟ್ಲೆನು ಒದಗಾದೇರು ಪಂಡದ ತೆರಿಪಾಯರು. ಸುಮಾರು 2-3 ಸಾವಿರ ಜನ ಇದ್ರು ಕೂಡ ಅವರಿಗೆ ಅತಿ ಸಂಕಷ್ಟದಲ್ಲಿರುವಂತಹ 1,000 ಫೋಟೋಗ್ರಾಫರ್ಸ್ಗಳಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ನಮ್ಮೆಲ್ಲರ ಪ್ರೀತಿಯ ಸಂಸದರು ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ಅವರಿಗೆ ಈ ಕೊರೋನಾ ಸಂದರ್ಭದಲ್ಲಿ ಕಿಟ್ ಅನ್ನು ವಿತರಣೆ ಮಾಡುವ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರ ಕೊಟ್ಟವರು MCFನಿಂದ ಸಹಕಾರ ಕೊಟ್ಟಿದ್ದಾರೆ. ಅದರ ನಿರ್ದೇಶಕರಾದ ಪ್ರಭಾಕರ್ ರಾವ್ ಅವರು ಕೂಡ ಬಂದಿದ್ದಾರೆ. ನಮ್ಮ ಅದರ HOD ಆದ ಚೇತನ್ ಮೆಂಡನ್ಸ್ ಇದ್ದಾರೆ. ಕುಡ್ಲ ಸಂಸದರು ರಾಜ್ಯ ಬಿಜೆಪಿ ಅಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್, ಶಾಸಕರು ಶ್ರೀ ವೇದವ್ಯಾಸ ಕಾಮತ್, ಮೇಯರ್ ಶ್ರೀ ದಿವಾಕರ್, ಆರೋಗ್ಯ ಇಲಾಖೆದ ಗುತ್ತಿಗೆ ಬೊಕ್ಕ ಹೊರಗುತ್ತಿಗೆ ನೌಕರರ ಸಂಘದ ಶ್ರೀ ಮಹಮ್ಮದ್ ಅಶ್ರಫ್, ಪುರುಷೋತ್ತಮ್ ಯಾಸರ್, ಕುಮುದ, MCFದ ನಿರ್ದೇಶಕರು ಶ್ರೀ ಪ್ರಭಾಕರ್ ರಾವ್, HOD ಚೇತನ್ ಮೆಂಡೋನ್ಸಾ, ಅಭಿನಂದನ್ ಇಂಚಿತಿ ಪ್ರಮುಖರು ಈ ಪೊರ್ತು ಒಟ್ಟಿಗೆ ಇತ್ತೇರು.